ಮಿಸ್ಟರ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾವಿಂದು ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ತಿಳಿಯೋಣ ಬನ್ನಿ. ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಹೋರಾಟಗಾರರು ಮಧ್ಯದಲ್ಲಿ ಚರಕವಿದ್ದ ತ್ರಿವರ್ಣ ಧ್ವಜವನ್ನೇ ಹಾರಿಸಿ ಭಾರತ್ ಮಾತಾ ಕಿ ಜೈ ಘೋಷಣೆ ಕೂಗುತ್ತಾ ಜೈಲು ಸೇರಿದರು. ಈ ಧ್ವಜವನ್ನೇ ರಾಷ್ಟ್ರಧ್ವಜ ಮಾಡಬೇಕೆಂಬ ಸಲಹೆ ಸಂವಿಧಾನ ರಚನಾ ಸಭೆಯ ಮುಂದೆ ಬಂತು. ಇದು ಒಂದು ಪಕ್ಷದ, ಅಂದರೆ ಆಗಿನ ಕಾಲದ ಕಾಂಗ್ರೆಸ್ ಪಕ್ಷದ ಧ್ವಜವೆಂಬ ಕಾರಣಕ್ಕಾಗಿ ವಿರೋಧಿಸಿದರು. ಅಂತಿಮವಾಗಿ ಒಂದು ರಾಜ್ಯಸೂತ್ರ ಹೊರಬಂತು. ಅದೇನೆಂದರೆ ಸಾರನಾಥ್ ಮ್ಯೂಸಿಯಂನ ಅಶೋಕ ಸ್ತಂಭದಲ್ಲಿರುವ ಅಳವಡಿಸಿರುವ 24 ಕಡ್ಡಿಗಳ ಧರ್ಮಚಕ್ರವನ್ನು ಚರಕದ ಜಾಗದಲ್ಲಿ ಹಾಕುವಂತೆ ನಿರ್ಧರಿಸಲಾಯಿತು. ಇದು ಎಲ್ಲರಿಗೂ ಒಪ್ಪಿಗೆಯೂ ಆಯಿತು. ನಮ್ಮ ರಾಷ್ಟ್ರಧ್ವಜದ ಅಗಲ 2 ಅಡಿಗಳು, ಅಂದರೆ 2 ಫೀಟ್, ಮತ್ತು ಉದ್ದ 3 ಅಡಿಗಳು, ಅಂದರೆ 3 ಫೀಟ್ಗಳಾಗಿರುತ್ತದೆ. ಅಗಲದ 24 ಇಂಚುಗಳನ್ನು ಒಟ್ಟು 8 ಇಂಚುಗಳ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೇಲುಗಡೆ ಕೇಸರಿ ಬಣ್ಣ ಸ್ಥೈರ್ಯ ಮತ್ತು ತ್ಯಾಗದ ಸಂಕೇತವಾಗಿ, ಹಾಗೂ ಮಧ್ಯದಲ್ಲಿ ಬಿಳಿ ಬಣ್ಣ ಪರಿಶುದ್ಧತೆಯ ಸಂಕೇತವಾಗಿ, ಬಣ್ಣವು ಪ್ರಗತಿಯ ಸಂಕೇತವಾಗಿದೆ. ಈ ಹಸಿರು ಬಣ್ಣ ಹಸಿರು ಕ್ರಾಂತಿಯ ಸಂಕೇತವೂ ಆಗಿದೆ. ಈ ಹಸಿರು ಬಣ್ಣವು ಪ್ರಗತಿಯ ಸಂಕೇತವೂ ಆಗಿದೆ. ಈ ಹಸಿರು ಬಣ್ಣ ಹಸಿರು ಕ್ರಾಂತಿಯ ಸಂಕೇತವೂ ಆಗಿದೆ. ಹಾಗೂ ನಡುವೆ ಇರುವ ಅಶೋಕನ ಧರ್ಮಚಕ್ರ ಸರ್ವಧರ್ಮಗಳ ಸಂಕೇತವಾಗಿದೆ. ಇದನ್ನು 22/7/1947 ಸಂವಿಧಾನ ರಚನಾ ಸಭೆ ಒಪ್ಪಿಕೊಂಡು ಇದು ರಾಷ್ಟ್ರಧ್ವಜವಾಯಿತು. ಈ ಧ್ವಜಕ್ಕೆ ಸಂಬಂಧಿಸಿದ ನಿಯಮಗಳಿವೆ. ಅದನ್ನು ರಾಷ್ಟ್ರೀಯ ಧ್ವಜದ ನಿಯಮ, ನ್ಯಾಷನಲ್ ಫ್ಲ್ಯಾಗ್ ಕೋಡ್ಗಳೆಂದು ಕರೆಯುತ್ತಾರೆ.